ಸರ್ಕಾರ ಆರ್ಬಿಐಯನ್ನ ದುರ್ಬಲಗೊಳಿಸುವ ಹುನ್ನಾರ ಮಾಡುತ್ತಿದೆ. 4.5 ವರ್ಷದ ಮೋದಿ ಆಡಳಿತದಿಂದ ದೇಶ ದಿವಾಳಿಯಾಗುತ್ತಿದೆ ಎಂದು ಕಾಂಗ್ರೆಸ್ ವಕ್ತಾರ ವಿನಯ್ ರಾಜ್ ಆರೋಪಿಸಿದರು. ಅವರು ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, 4.5 ವರ್ಷದಲ್ಲಿ ಮೋದಿಯವರು ದೇಶವನ್ನ ದಿವಾಳಿ ಮಾಡಿದ್ದಾರೆ. ದೇಶ ಆರ್ಥಿಕವಾಗಿ ದುರ್ಬಲಗೊಳ್ಳುತ್ತಿದೆ ಎಂದು ಸ್ವತಃ ಆರ್ಬಿಐಯೇ ಹೇಳುತ್ತಿದೆ. ಇದರಿಂದಾಗಿ ದೇಶದಲ್ಲಿ ಅಗತ್ಯ ವಸ್ತು, ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಬೆಲೆ ಗಗನಕ್ಕೆ ಏರಿದೆ. ಡಾಲರ್ ಎದುರು ರೂಪಾಯಿಯ ಬೆಲೆ ಕುಸಿತವಾಗಲು ಮೋದಿಯವರ ದುರಾಡಳಿತವೇ ಕಾರಣ. ಕೇಂದ್ರ ಸರ್ಕಾರ ಆರ್ಬಿಐಗೆ ಆರ್ಥಿಕ ತಜ್ಞರನ್ನ ನೇಮಕ ಮಾಡುವ ಬದಲು ಬಿಜೆಪಿ ಕಟ್ಟಾಳುಗಳನ್ನ ನೇಮಕ ಮಾಡಿ ಸಾಂವಿಧಾನಿಕ ಸಂಸ್ಥೆಗಳಾಗಿರುವ ಸಿಬಿಐ, ಆರ್ಬಿಐ, ಜಾರಿ ನಿರ್ದೇಶನಾಲಯ, ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಇವೆಲ್ಲದರ ಮೇಲೆ ಸರ್ವಾಧಿಕಾರ ಧೋರಣೆ ಹೇರುತ್ತಿದೆ ಎಂದು ವಾಗ್ದಾಳಿ ನಡೆಸಿದ್ರು. ಆರ್ಥಿಕ ದಿವಾಳಿಯತ್ತ ಸಾಗ್ತಾ ಇದೆ ಎನ್ನುವಂಥದ್ದನ್ನ ಇವತ್ತು ಆರ್ಬಿಐ ಹೇಳಿರುವಂತಹ ವಿಚಾರವನ್ನು ನಾವಿವತ್ತು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಇವತ್ತು 4.5 ವರ್ಷದಲ್ಲಿ ಏನು ಮೋದಿ ಸರ್ಕಾರ ಬಂದ ಮೇಲೆ ಏನೊಂದು ಆರ್ಥಿಕ ನೀತಿಯನ್ನ ಅವರು ತಂದಿದ್ದಾರೆ ಈ ದೇಶದಲ್ಲಿ, ಆ ಒಂದು ನಿಟ್ಟಿನಲ್ಲಿ ಇವತ್ತು ದೇಶ ಆರ್ಥಿಕವಾಗಿ ಇವತ್ತು ದುರ್ಬಲ ಆಗಿಕೊಂಡು ಬರ್ತಾ ಇದೆ ಎನ್ನುವಂಥದ್ದನ್ನ ಇವತ್ತು ಆರ್ಬಿಐ ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಗತ್ಯ ವಸ್ತುಗಳ ಬೆಲೆ ಇರಬಹುದು, ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳಿರ್ಬೋದು, ಅಥವಾ ಅಡುಗೆ ಅನಿಲದ ಬೆಲೆಗಳಿರ್ಬೋದು, ಡಾಲರ್ನ ವಿರುದ್ಧ ರೂಪಾಯಿಯ ಬೆಲೆ ಕುಸಿತ ಇರಬಹುದು. ಈ ರೀತಿಯಾಗಿ ಅನೇಕ ಇವತ್ತು ಸಮಸ್ಯೆಗಳನ್ನ ಇವತ್ತು ದೇಶ ಎದುರಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏನು ಸಾಂವಿಧಾನಿಕ ಸಂಸ್ಥೆಗಳಾಗಿರುವಂತಹ ಸಿಬಿಐ ಇರಬಹುದು, ಅಥವಾ ಆರ್ಬಿಐ ಇರಬಹುದು, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಜಾರಿ ನಿರ್ದೇಶನಾಲಯ ಇರಬಹುದು, ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಇರಬಹುದು, ಸಿಬಿಸಿ ಇರಬಹುದು, ಎಲ್ಲ ಒಂದು ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಲಗೊಳಿಸುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಮೋದಿ ಸರ್ಕಾರದ ನಡೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಇವತ್ತು ದೇಶ ಎಲ್ಲ ಒಂದು ವಿಚಾರದಲ್ಲಿ ಇವತ್ತು ಒಂದು ದಿವಾಳಿತನದತ್ತ ಮತ್ತು ಗಂಡಾಂತರದತ್ತ ಇವತ್ತು ಸಾಗ್ತಾ ಇದೆ ಅನ್ನುವಂಥದ್ದು ಇವತ್ತು ಕಣ್ಣು ಮುಂದೆ ನಮಗೆ ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಸದಾಶಿವ ಉಳ್ಳಾಲ್, ಕಾರ್ಪೊರೇಟರ್ ಅಪ್ಪಿ, ಪ್ರಧಾನ ಕಾರ್ಯದರ್ಶಿ ನೀರಾಜ್ ಪಾಲ್, ಕಾಂಗ್ರೆಸ್ ವಕ್ತಾರರಾದ ಯುಎಚ್ ಖಾಲಿದ್, ನವನೀತ್ ಮತ್ತಿತರರು ಹಾಜರಿದ್ದರು.